ಚಲನಚಿತ್ರ ನಟ, ಚುಟುಕು ಸಾಹಿತಿ, ಹಾಸ್ಯ ಕವಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶೇಖರ್ ಭಂಡಾರಿ ಕಾರ್ಕಳ ಇವರು ಅನಾರೋಗ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಶೇಖರ್ ಭಂಡಾರಿಯವರು ಕಾರ್ಕಳದ ಬೆಟ್ಟದ ಮನೆಯ ಬಾಬು ಭಂಡಾರಿ ಮತ್ತು ಅಭಯ ಭಂಡಾರಿಯವರ ಪುತ್ರ. ನಾಟಕಗಳಲ್ಲಿ ಅಭಿನಯಿಸಿದ ಚಿತ್ರರಂಗ ಪ್ರವೇಶಿಸಿ ಕಳ್ಳನಟ, ಖಳನಾಯಕ, ಹಾಸ್ಯ ಪಾತ್ರ, ಪೋಷಕ ಪಾತ್ರ ಹೀಗೆ ಪಾಲಿಗೆ ಬಂದ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಗಮನ ಸೆಳೆದಿದ್ರು. ಚುಟುಕು ಸಾಹಿತ್ಯ ಕೃಷಿಗಿಳಿದು ಅಲ್ಲಿಯೂ ತಮ್ಮ ಛಾಪು ಒತ್ತಿ ಚುಟುಕು ಸಾಹಿತಿ ಪ್ರಾಸ ಪ್ರವೀಣರೆಂದು ಹೆಸರನ್ನ ಗಳಿಸಿದವರು. ಸಮಾಜ ಸಂಘಟನೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು 70ರ ಹರೆಯದಲ್ಲೂ ಲವಲವಿಕೆಯಿಂದ ಇರುವ ಇವರಿಗೆ 2018ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿದ್ದು. ಶೇಖರ ಭಂಡಾರಿಯವರು ಹಲವಾರು ಕನ್ನಡ, ತುಳು ಹಾಗೂ ಕಿರುತೆರೆಯಲ್ಲಿ ನಟಿಸಿದ್ದಾರೆ. ಮೃತ ಶೇಖರ್ ಭಂಡಾರಿಯವರು ಪತ್ನಿ ವಾರಿಜ ಶೇಖರ್ ಭಂಡಾರಿ, ಮಕ್ಕಳಾದ ಪ್ರೀತಿ ಪದ್ಮನಾಭ್ ಮತ್ತು ಸ್ವಾತಿ ಶರತ್ ಕುಟುಂಬ ವರ್ಗದವರು, ಆತ್ಮೀಯರು ಮತ್ತು ಅನೇಕ ಹಿತೈಷಿಗಳನ್ನು ಅಗಲಿದ್ದಾರೆ.